ಹಲೋ 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 ರೆಡಿ. ಎಸ್, ಎಲ್ರಿಗೂ ನಮಸ್ಕಾರ. ಉಬರ್ ಲಕ್ಕಿ ಸ್ಕೀಮ್ನ ಸರ್ವ ಸದಸ್ಯರನ್ನು ಹಾಗೂ ಸೇರಿರುವಂತಹ ಸರ್ವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸರ್ವರಲ್ಲೂ ಕೂಡ ಕ್ಷಮೆಯನ್ನು ಕೇಳ್ತೇನೆ. ಒಂದಷ್ಟು ಹೊತ್ತುಗಳ ಕಾಲ ತಾವುಗಳು ಶುರು ಮಾಡಬೇಕಿದ್ದ ಸಮಯಕ್ಕೆ ಸ್ವಲ್ಪ ಜಾಸ್ತಿಯಾಗಿ ಈಗ ಶುರು ಮಾಡಿದ್ದೇವೆ. ಸರ್ವರಲ್ಲೂ ಕೂಡ ಕ್ಷಮೆಯನ್ನು ಕೇಳ್ತಾ ಇದ್ದೇವೆ. ಎಸ್, ಉಬರ್ ಲಕ್ಕಿ ಸ್ಕೀಮ್. ಹಲೋ. ಎಸ್, ಉಬರ್ ಲಕ್ಕಿ ಸ್ಕೀಮ್ ತಂಡ ಸಾಧಾರಣ ಕಾಲ ಬದಲಾದಂತೆ ಹಲವಾರು ಘಟ್ಟಗಳನ್ನು ದಾಟಿ ಬರ್ತಾ ಇದೆ. 20 ಕಂತುಗಳ ಸುದೀರ್ಘವಾದ ಕಂತುಗಳ ಒಂದು ಬಂಪರ್ ಬಹುಮಾನದ ಲಕ್ಕಿ ಸ್ಕೀಮ್ ತಂಡವಾಗಿದ್ದು ಇವಾಗ ಚತುರ್ಥ ಬಾರಿಯಲ್ಲಿದ್ದೇವೆ ನಾವು. ಅಂದ್ರೆ 20 ಮೆಟ್ಟಿಲುಗಳಿವೆ. 20 ಮೆಟ್ಟಿಲುಗಳಲ್ಲಿ 4ನೆಯ ಮೆಟ್ಟಿಲಲ್ಲಿ ಬಂದು ನಿಂತಿದ್ದೇವೆ. ಇನ್ನಷ್ಟು 16 ಮೆಟ್ಟಿಲುಗಳು ಇನ್ನೂ ಉಳಿದಿವೆ. ಆ 16 ಮೆಟ್ಟಿಲುಗಳು ಕೂಡ ಸರಿಯಾದ ರೀತಿಯಲ್ಲಿ ಸಾಗ್ಲಿ ಅನ್ನುವಂಥ ನಮ್ಮೆಲ್ಲರ ಆಶಯವಾಗಿದೆ. ಎಸ್, ತಡ ಮಾಡುವಂತಹ ಸಮಯ ಇದು ಸರಿಯಲ್ಲ. ಉಬರ್ ಲಕ್ಕಿ ಸ್ಕೀಮ್ನ ಫೆಬ್ರವರಿ ತಿಂಗಳ 5 ತಾರೀಕಿಗಿಂತ ಮುಂಚೆ ಯಾರೆಲ್ಲ ಕಂತುಗಳನ್ನು ಪಾವತಿಸಿದ್ದಾರೆ ಅಂತಹ ಸದಸ್ಯರುಗಳ ಆ ಕಾರ್ಡ್ಗಳ ಸಂಖ್ಯೆ ಎಲ್ಲವೂ ಕೂಡ ಇಲ್ಲಿದೆ. ಎಲ್ಲ ನಂಬರ್ಸ್ಗಳು ಕೂಡ ಇಲ್ಲಿದೆ. ಅಂದ್ರೆ ಫೆಬ್ರವರಿ 5 ತಾರೀಕಿಗಿಂತ ಮುಂಚೆ ಯಾರೆಲ್ಲ ಕಂತುಗಳನ್ನು ಕಟ್ಟಿದ್ದಾರೆ ಅಥವಾ ಪಾವತಿಸಿದ್ದಾರೆ ಅಂತ ಎಲ್ಲ ಸದಸ್ಯರುಗಳ ಕಾಯಿನ್ಸ್ಗಳೆಲ್ಲ ಇಲ್ಲಿದೆ. ಇದು ಯಾಕೆ ಇಲ್ಲಿದೆ ಅಂತ ಹೇಳಿದ್ರೆ, ಈ ಎಲ್ಲ 5 ತಾರೀಕಿನ ಮುಂಚೆ ಯಾರೆಲ್ಲ ಹಣವನ್ನು ಕಟ್ಟಿದ್ದಾರೆ ಅಂತವರಿಗೆ 10 ಸರ್ಪ್ರೈಸ್ ಬಹುಮಾನಗಳು ಎಂದಿನಂತೆ ಇವಾಗ ಕೂಡ ಉಬರ್ ಲಕ್ಕಿ ಸ್ಕೀಮ್ ತಂಡ ನೀಡಿದೆ ಅಂತ ಹೇಳಲಿಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ. ಎಸ್, ಅದರೊಂದಿಗೆ ಒಂದೆರಡು ನಿಮಿಷಗಳು ನಿಮ್ ಜೊತೆ ಮಾತಾಡ್ತಾ ಇದ್ದಾನೆ. ಏನಂತ ಹೇಳಿದ್ರೆ ನೋಡಿ, ಇಲ್ಲಿ ಮಹಾಲಕ್ಷ್ಮಿ ವುಡ್ ಸ್ಟವ್ ಕಂಪನಿಯವರದು. ಇದು ಗುಜರಾತಿನ ಒಂದು ಪ್ರಸಿದ್ಧವಾದಂತಹ ಕಂಪನಿಯದು. ಇದೀಗ ಈ ವಿಷಯ ನಾನು ಇಲ್ಲಿ ಯಾಕೆ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಹಲವಾರು ಮಹಿಳೆಯರು ತಮ್ಮ ಮನೆಗಳಲ್ಲಿ ಗ್ಯಾಸ್ ಉರಿಸುವುದು ಕಷ್ಟ, ಕಟ್ಟಿಗೆ ಉರಿಸುವುದು ಕಷ್ಟ, ಗ್ಯಾಸ್ಗೆ ರೇಟು ಕೂಡ ಜಾಸ್ತಿಯಾಗಿದೆ ಅನ್ನುವಂತ ಮನಸ್ಸು ಅವರಲ್ಲಿ ಇದ್ರೆ ನೋಡಿ, ಇಂಥ ಸ್ಟವ್ಗಳನ್ನ ಉಪಯೋಗಿಸಿದ್ರೆ ಗ್ಯಾಸಿನ ಅವಶ್ಯಕತೆಯೂ ಕೂಡ ಇಲ್ಲ, ಸ್ಟವ್ನ ಅವಶ್ಯಕತೆಯೂ ಇಲ್ಲ. ಯಾಕಂತ ಹೇಳಿದ್ರೆ ಒಂದೆರಡು ತುಂಡು ಕಟ್ಟಿಗೆ ಇದ್ರೆ ಸಾಕು. ಇಲ್ಲೊಂದು ಬ್ಯಾಟ್ರಿ ಇದೆ, ಚಾರ್ಜರ್ ಮುಖಾಂತರ ಚಾರ್ಜ್ ಮಾಡಿ 2 ಗಂಟೆಗಳವರೆಗೆ ಚಾರ್ಜ್ ಮಾಡಿದ್ರೆ ಸಾಧಾರಣ 1 ವಾರ ನಮಗೆ ಇಲ್ಲಿ ಕಟ್ಟಿಗೆ ಉಳಿಸಿದ್ರೆ 2 ಕಟ್ಟಿಗೆ ಇದ್ರೆ ಸಾಕು. ಇಲ್ಲಿ ಚಾರ್ಜ್ ಹಾಕಿದ್ರೆ ಇಲ್ಲೊಂದು ಬ್ಯಾಟ್ರಿ ಇದೆ, ಬ್ಯಾಟ್ರಿ ಮುಖಾಂತರ ಚಾರ್ಜ್ ಆಗುತ್ತೆ. ಚಾರ್ಜ್ ಆಗಿ ಆ ಬ್ಯಾಟ್ರಿಯಿಂದ ಕನ್ವರ್ಟರ್ ಮೂಲಕ ಈ ಒಂದು ಸ್ಟವ್ನ ಮೂಲಕ ಏರ್ ಬರುತ್ತೆ. ಏರ್ ಬರುವಂತಹ ಸಂದರ್ಭದಲ್ಲಿ ಒಂದೆರಡು ತುಂಡು ಕಟ್ಟಿಗೆಗಳನ್ನು ಇಟ್ಟು ಅದಕ್ಕೆ ಬೆಂಕಿ ಹಚ್ಚಿ ಬಿಟ್ರೆ ಈ ಏರ್ ಮುಖಾಂತರ ಪ್ರೆಷರ್ ಕ್ರಿಯೇಟ್ ಆಗಿ ಸಾಧಾರಣ ಅನ್ನ ಕೂಡ ಮಾಡಬಹುದು, ನಮಗೆ ಏನು ಕಾಫಿ ತಿಂಡಿ ಎಲ್ಲವನ್ನೂ ಮಾಡಬಹುದು. ಗ್ಯಾಸ್ ಯಾವ ತರ ನಮಗೆ ಉಪಕಾರಿಯಾಗಿದೆ ಅದೇ ತರಹ ನಮ್ಮ ಏರ್ ಸ್ಟವ್ ಅಂತ ಹೇಳ್ತೇವೆ. ಈ ಏರ್ ಸ್ಟವ್ ಇದರ ಮಾಲೀಕರು ಎಲ್ಲೂ ದೂರ ಇಲ್ಲ, ನಮ್ಮ ಉಪ್ಪಿನಂಗಡಿಯ ಮಾಸ್ಟರ್ ಗನ್ ವುಡ್ ಏರ್ ಸ್ಟವ್ ಇಬ್ರಾಹಿಂ ಇವರು, ಒಲಾಲಿನವರು. ಇವರ ನಂಬರ್ ಕೂಡ ಇಲ್ಲಿ ಕಾಣ್ತಾ ಇದೆ ಸರ್. ತಪ್ಪಲೆ ನಂಬರ್ ಉಪ್ಪಿನಂಗಡಿಯವರು ಇಬ್ರಾಹಿಂ ಅವರು. ಅವರ ನಂಬರ್ ನಾನು ನಿಮ್ಗೆ ಹೇಳ್ತಾ ಇದ್ರೆ 9900523088. ಇವರನ್ನು ಸಂಪರ್ಕಿಸಬಹುದು. ಉತ್ತಮವಾದ ಮೆಟಲ್ಗಳ ಮೂಲಕ ಇದನ್ನು ರಚಿಸಿದ್ದಾರೆ. ಹಾಗೂ ಈ ಒಂದು ಸ್ಟವ್ನ ಬೆಲೆ ಕೂಡ ಸಾಧಾರಣ 2000ದಿಂದ 2500 ಇರುತ್ತೆ. ಅಷ್ಟೇ ಅಲ್ಲದೆ ಏರ್ ಗನ್ ಕೂಡ ಈ ಒಂದು ಮಾದರಿಯ ಮೂಲಕ ಇವರು ತಯಾರಿಸ್ತಾರೆ. ನಿಮಗೆ ಯಾರಿಗಾದ್ರೂ ಬೇಕಿದ್ರೆ ಇಬ್ರಾಹಿಂ ಹೊಲಾಲ್ ಉಪ್ಪಿನಂಗಡಿ ಇವರನ್ನು ಸಂಪರ್ಕಿಸಬಹುದು. ಎಸ್, ಥ್ಯಾಂಕ್ ಯು, ಧನ್ಯವಾದಗಳು. ಎಸ್, ಮತ್ತೆ ಬರ್ತಾ ಇದ್ದೇವೆ. ತೆಗಿಬಹುದು. ಉಬರ್ ಲಕ್ಕಿ ಸ್ಕೀಮ್ನ ಯಾರೆಲ್ಲ ಫೆಬ್ರವರಿ ತಿಂಗಳು 5 ತಾರೀಕಿಗಿಂತ ಮುಂಚೆ ಹಣವನ್ನು ಪಾವತಿಸಿದ್ದಾರೆ ಅಂತವರ ಎಲ್ಲ ಕಾಯಿನ್ಸ್ಗಳು ಕೂಡ ಇಲ್ಲಿ ಇದೆ. ಆ ಕಾಯಿನ್ಸ್ಗಳು ಈಗ ಯಾರೆಲ್ಲ
10 ಜನ ಲಕ್ಕಿ ಸರ್ಪ್ರೈಸ್ ವಿನ್ನರ್ ಅನ್ನು ಗುರುತಿಸುವಂತಹ ಸಮಯ. ಎಸ್, ದಯಮಾಡಿ ಆದಷ್ಟು ಬೇಗ ಸಂಘಟಕರು ಒಂದ್ಸಲ ಬಂದು ಕೇಳ್ತಾ ಇದೆಯಾ? ಎಸ್, ಓಕೆ. ಆದಷ್ಟು ಬೇಗ ಸಂಘಟಕರು ಬಂದು ಇದೆಲ್ಲ ಕಾಯಿನ್ಸ್ಗಳನ್ನು 10 ಸರ್ಪ್ರೈಸ್ ಬಹುಮಾನ ಯಾರೆಲ್ಲ ಇದ್ದಾರೆ ನೋಡ್ಲಿಕ್ಕೆ ಅವಕಾಶ ಇದೆ. ದಯಮಾಡಿ ಎಲ್ಲರೂ ಕೂಡ ಕಾಯಿನ್ಸ್ ಅನ್ನು ಆ ಬಾಕ್ಸ್ಗೆ ಹಾಕಿ. 10 ಸರ್ಪ್ರೈಸ್ ಬಹುಮಾನಗಳನ್ನು ಪಡೆಯುವಂತ ಸದಸ್ಯರುಗಳನ್ನು ನಾವು ಗುರುತಿಸುವಂತ ಸಮಯ. ಎಸ್, ಬರಲಿ ಎಲ್ಲ ಕಾಯಿನ್ಸ್ಗಳನ್ನು ನೋಡಿದ್ದಾರೆ. ಮಿತ್ತು ಬರ್ಚು ಬರ್ರಿ, ಮಿತ್ತುಗಲಿ. ಎಸ್, ಓಕೆ, ತೊಂದರೆ ಇಲ್ಲ. ಫೋಟೋ ಎಲ್ಲ ಹಾಕಿದ್ದಾರೆ ವಾಟ್ಸಪ್ ಮುಖಾಂತರ, ಎಲ್ಲ ಫೋಟೋಸ್ಗಳೆಲ್ಲ ಹೋಗಿದೆ. ಇನ್ನು ಈ ಒಂದು ಕಾಯಿನ್ಸ್ಗಳನ್ನೆಲ್ಲ ಈ ಬಾಕ್ಸ್ಗೆ ಹಾಕಿ. ಇವಾಗ ಓಕೆ ಓಕೆ 10 ಜನ ಸರ್ಪ್ರೈಸ್ ವಿನ್ನರ್ಗಳನ್ನು ನೋಡುವಂಥ ಸಮಯ. ಎಸ್ ಎಸ್ ಕೇಳ್ತಾ ಇದೆ. ಎಸ್, ಬಲೆ ಏರೆಲ್ಲ ಸಂಘಟಕರು ಬರ್ತದೆ. ಏರ್ ಪೂರ 5 ತಾರೀಕಿಗೆ ದುಂಬು ಅಮೌಂಟ್ ಕಟ್ಟಿದರೆ ಅಂಚಿನ ಮಾತ ಸದಸ್ಯರನ್ನ ಕಾರ್ಡ್ದ ನಂಬರ್ದ ಕಾಯಿನ್ಸ್ ಪೂರ ಮುಲ್ಪೊಂಡು ಆ ಕಾಯಿನ್ಸ್ ಮಾತೆಲ್ಲ ಈ ಒಂಜಿ ಬಾಕ್ಸ್ ಎಂಕ್ಲು ಪಾಡಬ ನೆಡ್ದು 10 ಜನ ಸರ್ಪ್ರೈಸ್ ವಿನ್ನರ್ನೆಗ್ಲು ತೊಂದಲ್ಲ. ಎಸ್, ಈ ಬಾಕ್ಸಿನ ಒಳಗಡೆ ಯಾವುದೇ ಕಾಯಿನ್ಸ್ಗಳೆಲ್ಲ ಇಲ್ಲ, ಕ್ಲಿಯರ್ ಆಗಿದೆ. ಎಸ್, ಒಂದೊಂದೇ ಆಗಿ ಜಾಗ್ರತೆಯಾಗಿ ಹಾಕಿ. ಎಸ್, ಓಕೆ, ಒಂದೊಂದೇ ತೆಗೀರಿ. ಒಂದು ಸಲ ಚೆಕ್ ಮಾಡಿ ಇದರಲ್ಲಿ ಯಾವುದೇ ಕಾಯಿನ್ಸ್ ಇದೆಯಾ ಇಲ್ವಾ ಅಂತ ನೋಡಿ. ಇದರ ಬಾಯಿ ಇಲ್ಲಿದೆ. ಎಸ್, ಯಾವುದೇ ಕಾಯಿನ್ಗಳು ಇಲ್ಲ ಎಂಬುದು ಖಾತ್ರಿಯಾಗಿದೆ. ಎಸ್, ಒಂದೊಂದೇ ಟ್ರೇಗಲ್ಲಿರುವಂತಹ ಎಲ್ಲಾ ಕಾಯಿನ್ಸ್ಗಳನ್ನು ಕೂಡ ಈ ಒಂದು ಬಾಕ್ಸ್ಗೆ ಹಾಕ್ತಾ ಇದ್ದಾರೆ. ಇದು ಯಾವ ಕಾಯಿನ್ಸ್ ಅಂತ ಹೇಳಿದ್ರೆ, ಯಾರೆಲ್ಲ ಫೆಬ್ರವರಿ 5 ತಾರೀಕಿಗಿಂತ ಮುಂಚೆ ಹಣವನ್ನು ಪಾವತಿಸಿದ್ದಾರೆ ಅಂತ ಸದಸ್ಯರುಗಳ ಎಲ್ಲಾ ಕಾಯಿನ್ಸ್ಗಳು ಈಗ ಈ ಬಾಕ್ಸಿನ ಒಳಗಡೆ ಬೀಳ್ತಾ ಇದೆ. ಉಬರ್ ಲಕ್ಕಿ ಸ್ಕೀಮ್ ಹಲವಾರು ಬಹುಮಾನಗಳು, ದುಬಾರಿ ಬಹುಮಾನಗಳ ಪೂರವನ್ನೇ ಹೊತ್ತು ತಂದಂತ ಒಂದು ಅದ್ಭುತವಾದ ಉಪ್ಪಿನಂಗಡಿಯ ಇತಿಹಾಸದಲ್ಲೇ ಅದ್ಭುತವಾದಂತ ಒಂದು ಲಕ್ಕಿ ಸ್ಕೀಮ್ ಅಂತ ಹೇಳಬಹುದು. ನಾವಿವಾಗ ಚತುರ್ಥ ತೋಜೋಡಿ ಕ್ಯಾಮರಾಗೆ. ಎಸ್, ನಾವಿವಾಗ 4ನೇ ಹಂತದಲ್ಲಿದ್ದೇವೆ ಅಂತ ಹೇಳಲಿಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ. ಇನ್ನು 16 ಹಂತಗಳು ಇದೆ. ಪ್ರತಿಯೊಂದು ಹಂತಗಳು ಸಾಗಿದಾಗ ಕೂಡ ದುಬಾರಿಯಾದ ಬಹುಮಾನಗಳು ಸದಸ್ಯರುಗಳ ಬಾಳಿಗೆ ಕೈ ಸೇರುತ್ತೆ ಅಂತ ಹೇಳಲಿಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ. ಎಸ್, ನಿಧಾನವಾಗಿ ಪ್ರತಿಯೊಂದು ಕಾಯಿನ್ಗಳು ಕೂಡ ಬೀಳ್ಬೇಕು. ಯಾಕೆಂತ ಹೇಳಿದ್ರೆ ಪ್ರತಿಯೊಬ್ಬ ಸದಸ್ಯನ ಒಂದೊಂದು ಕಂತು ಕೂಡ 1,000 ಮೊತ್ತವಾಗಿರುತ್ತೆ. 1,000 ಮೊತ್ತ ಅಂತ ಹೇಳಿದ್ರೆ ಅದು ಬಹಳ ಕಷ್ಟದಲ್ಲಿ ಸಂಪಾದಿಸುವ ಹಣ ಕೂಡ ಇರಬಹುದು. ಅದಕ್ಕೋಸ್ಕರ ಪ್ರತಿಯೊಂದು ಕಾಯಿನ್ ಕೂಡ ಯಾವುದೇ ರೀತಿಯ ತೊಂದರೆಯಾಗದೆ ಈ ಒಂದು ಬಾಕ್ಸಿನ ಒಳಗಡೆ ಬೀಳ್ಬೇಕು. ಎಸ್, ನೋಡಿ, ಮನುಷ್ಯನಿಗೆ ಬೇಕಾಗುವಂತ ಮೂಲಭೂತ ಸೌಕರ್ಯಗಳನ್ನೇ ಈ ಒಂದು ಉಬರ್ ಲಕ್ಕಿ ಸ್ಕೀಮ್ ತಮ್ಮ ಬಹುಮಾನವಾಗಿ ನೀಡ್ತಾ ಇದೆ. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅಷ್ಟೇ. ಹಣ ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕು. ಕೆಲಸ ಮಾಡುವಂತ ಪ್ರತಿಯೊಬ್ಬ ವ್ಯಕ್ತಿಗೂ ಹಣ ಬೇಕೇ ಬೇಕು. ನಮ್ಮ ಜೀವನದಲ್ಲಿ ಹಣ ಇಲ್ಲದಿದ್ರೆ ಯಾವುದೂ ಕೂಡ ಇಲ್ಲ. ಹಾಗಾದ್ರೆ ಈ ಮಾತು ನಾನು ಯಾಕೆ ಹೇಳಿದ್ದೇನೆ ಅಂತ ಹೇಳಿದ್ರೆ, ಇವತ್ತಿನ ಲಕ್ಕಿ ಸ್ಕೀಮಲ್ಲಿ 3 ಜನರಿಗೆ ತಲಾ 50,000 ಬಹುಮಾನಗಳು. ನಿಜವಾಗಿಯೂ ಉತ್ತಮವಾದಂಥ ಒಂದು ಬಹುಮಾನ ಅಥವಾ ಲಕ್ಕಿ ವಿನ್ನರ್ ಅಂತ ಅವರಿಗೆ ಸಿಕ್ಕಿದ್ರೆ ತುಂಬಾನೇ ಖುಷಿಯಾಗಬಹುದು. ಹಣದ ಅವಶ್ಯಕತೆ ಪ್ರತಿಯೊಬ್ಬರಿಗೂ ಇರುತ್ತೆ. ಹಾಗಾದ್ರೆ ಒಬ್ಬ ವ್ಯಕ್ತಿಗೆ 50,000 ಹಣ ಸಿಕ್ಕಿದ್ರೆ ತುಂಬಾನೇ ಖುಷಿ ಆಗಬಹುದು. ತನಗೆ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳನ್ನು ಕೂಡ ಆತ ಅದರಲ್ಲಿ ತೀರಿಸಿಕೊಳ್ಳಬಹುದು. ಎಸ್, ನಿಧಾನವಾಗಿ ಹಾಕಿ. ಎಸ್, ಇದರಲ್ಲಿರುವಂತಹ ಕಾಯಿನ್ಸ್ಗಳೆಲ್ಲ ಫೆಬ್ರವರಿ 5 ತಾರೀಕಿಗಿಂತ ಮುಂಚೆ ಯಾರೆಲ್ಲ ಹಣವನ್ನು ಪಾವತಿಸಿದ್ದಾರೆ ಅಂತ ಬರೆದು. ಇನ್ನು ಕೂಡ ನಮ್ಮ ಲಕ್ಕಿ ಸ್ಕೀಮ್ನ ಸದಸ್ಯರಲ್ಲೊಂದು ವಿನಂತಿಯನ್ನು ಮಾಡ್ತಾ ಇದ್ದಾನೆ. ತಾವೆಲ್ಲರೂ ಕೂಡ ಆದಷ್ಟು 5 ತಾರೀಕಿಗಿಂತ ಮುಂಚೆ ಹಣವನ್ನು ಪಾವತಿಸಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ನೋಡಿ, 10 ಜನರಿಗೆ ಸರ್ಪ್ರೈಸ್ ಬಹುಮಾನಗಳಿರುತ್ತೆ. ಮತ್ತೆ ಆ ಸರ್ಪ್ರೈಸ್ ಬಹುಮಾನ ಪಡೆದಂತ ಆ ಕಾಯಿನ್ಗಳು ಕೂಡ ಮತ್ತೆ ಬಂಪರ್ ಬಹುಮಾನದ ಅರ್ಹತೆಯನ್ನು ಕೂಡ ಪಡೆಯುತ್ತೆ. ಬಂಪರ್ ಬಹುಮಾನ ಪಡೀಲಿಕ್ಕೂ ಕೂಡ ಆ ಕಾಯಿನ್ಸ್ಗಳ ಅರ್ಹತೆಯನ್ನು ಪಡೆದಿರ್ತಂತೆ ಹೇಳಲಿಕ್ಕೆ ಖುಷಿ ಆಗ್ತಾ ಇದೆ. ಎಸ್, ಉಳಿದಿದೆ ನೋಡಿ, 1 ಟ್ರೇ ಉಳಿದಿದೆ ಇನ್ನು. ಪ್ರತಿಯೊಬ್ಬ ಸದಸ್ಯರಲ್ಲೊಂದು ವಿನಂತಿಯನ್ನು ಮಾಡ್ತಾ ಇದ್ದಾನೆ. ಪ್ರತಿಯೊಬ್ಬರು ಕೂಡ
10 ತಾರೀಕಿಗೆ ಡ್ರಾ ಆಗಿದ್ರೆ 9 ತಾರೀಕಿಗೆ 12 ಗಂಟೆ ರಾತ್ರಿಯ ಮುಂಚೆ ಎಲ್ಲ ತಮ್ಮ ಹಣವನ್ನು ಪಾವತಿಸಬೇಕಂತ ಮತ್ತೊಮ್ಮೆ ಸಂಘಟಕರ ಪರವಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಎಸ್, ಇವಾಗ ಎಸ್ ಮಿತಿಗೆ ಎಸ್ ದೇರ್ತು ಮಿತಿಲಿ ಎಸ್ ನೋಡಿ, ಇವಾಗ ಯಾರೆಲ್ಲ 5 ತಾರೀಕಿಗಿಂತ ಮುಂಚೆ ಹಣವನ್ನು ಪಾವತಿಸಿದ್ದಾರೆ ಅಂತಹ ಸದಸ್ಯರುಗಳೆಲ್ಲ ಕಾಯಿನ್ಗಳು ಕೂಡ ಈ ಒಂದು ಗಾಳಿ ಚಕ್ರದೊಳಗಡೆ ಇದೆ. ಈಗ 10 ಜನ ಲಕ್ಕಿ ವಿನ್ನರ್ಗಳು ಯಾರೆಂಬುದನ್ನು ನೋಡುವಂತ ಸುಸಂದರ್ಭ ಅಂತ ಹೇಳಬಹುದು. ಉಬಾರ್ ಲಕ್ಕಿ ಸ್ಕೀಮ್ನ 10 ಸರ್ಪ್ರೈಸ್ ಬಹುಮಾನಗಳ ಪ್ರಥಮ ಲಕ್ಕಿ ವಿನ್ನರ್ ಯಾರೆಂಬುದನ್ನು ನೋಡುವಂತ ಸಮಯ. ಎಸ್, ಮಿಕ್ಸ್ ಮಾಡಿ, ಸರಿಯಾದ ರೀತಿಯಲ್ಲಿ ಮಿಕ್ಸ್ ಮಾಡಿ. ಎಸ್, ಇಲ್ಲಿ ಸೇರಿರುವಂತ ಅವರಲ್ಲಿ ಒಂದು ವಿನಂತಿ, ಯಾರಾದರೂ ಒಬ್ರು ದಯಮಾಡಿ ಬಂದು ಪ್ರಥಮ ಲಕ್ಕಿ ವಿನ್ನರ್ ಯಾರೆಂಬುದನ್ನು ನೋಡೋಣ. ಎಸ್, ಓಕೆ ಸಂಘಟಕರೇ, ತಮ್ಮಲ್ಲೊಂದು ಓಕೆ ಮಾಡುವಲ್ಲ? ಎಸ್, ಅನುಮತಿಯೊಂದಿಗೆ ಎಸ್, ಪ್ರಥಮ ಲಕ್ಕಿ ಕೈಯನ್ನು ತೋರಿಸಿ. ಓಕೆ, ಎಸ್, ಪ್ರಥಮ ಲಕ್ಕಿ ಸರ್ಪ್ರೈಸ್ ವಿನ್ನರ್. ಎಸ್, ಕೊಡಿ. ಎಸ್, ಧನ್ಯವಾದಗಳು. ಎಸ್, 10 ಸರ್ಪ್ರೈಸ್ ಬಹುಮಾನದ ಪ್ರಥಮ ಸರ್ಪ್ರೈಸ್ ವಿನ್ನರ್ 1769. ಎಸ್, ಓಕೆ, ಈ ಕಾಯಿನ್ ಸಪ್ರೇಟ್ ಆಗಿಡಿ ಅಲ್ಲ, ಒಂದು ಟ್ರೇಡ್ ಮಾಡಲಿ, ಸಪ್ರೇಟ್ ಟ್ರೇಡ್ ಮಾಡ್ದಿಲ್ಲ. ಇಲ್ಲ, ಪ್ರಥಮ ಲಕ್ಕಿ ವಿನ್ನರ್ ಓಕೆ 1769 ಪ್ರಥಮ ಲಕ್ಕಿ ವಿನ್ನರ್. ಅವರ ಹೆಸರು ಚಂದ್ರಶೇಖರ ನೆಟ್ಟಾರು. ಇವರು ಸರ್ಪ್ರೈಸ್ ಬಹುಮಾನದ ಪ್ರಥಮ ಲಕ್ಕಿ ವಿನ್ನರ್ ಅಂತ ಹೇಳ್ಬೋದು. ಎಸ್, ದ್ವಿತೀಯ ಲಕ್ಕಿ ವಿನ್ನರ್ ಯಾರೆಂಬುದನ್ನು ನೋಡೋಣ. ಎಸ್, ಯಾರಾದ್ರೂ ಬನ್ನಿ ದಯಮಾಡಿ. ಇರಲ್ಲ. ಎಸ್, ಎರಡನೇ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್. ಬನ್ನಿ ಬನ್ನಿ ಬನ್ನಿ. ಎಸ್, ಮಿಕ್ಸ್ ಆಗಿದೆ. ಎಸ್, ಓಕೆ, ತೆಗೀರಿ, ನಿಮ್ಮ ಕೈಯನ್ನು ತೋರಿಸಿ. ಎಸ್, ಯಾವುದೇ ಕಾಯಿನ್ಗಳಿಲ್ಲ. ಎಸ್ ಎಸ್, ಥ್ಯಾಂಕ್ ಯು. 4152 4152 ದ್ವಿತೀಯ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್. ಎಸ್, ಈ ಕಾಯಿನ್ ಕೂಡ ಇಲ್ಲಿದೆ. ಎಸ್, ಆ ವ್ಯಕ್ತಿ ಯಾರೆಂಬುದನ್ನು ನೋಡೋಣ. ರಫೀಸ್ KM ಅಡ್ಯನಡ್ಕ, ಇವರು ಸರ್ಪ್ರೈಸ್ ಬಹುಮಾನದ ಎರಡನೇ ವಿನ್ನರ್. ಎಸ್, ತೃತೀಯ ಲಕ್ಕಿ ಸರ್ಪ್ರೈಸ್ ವಿನ್ನರ್ ಯಾರೆಂಬುದನ್ನು ನೋಡೋಣ. ಎಸ್, ಯಾರಾದ್ರೂ ಒಬ್ರು ಬನ್ನಿ. ಎಸ್, ಬನ್ನಿ, ತಮ್ಮ ಕೈಗಳನ್ನು ತೋರಿಸಿ ಆ ಲಕ್ಕಿ ತೃತೀಯ ಲಕ್ಕಿ ವಿನ್ನರ್ ಯಾರೆಂಬುದನ್ನು ನೋಡೋಣ. ಎಸ್, ತೆಗೀರಿ ಮುಚ್ಚಲ. ಎಸ್ ಎಸ್, ತೃತೀಯ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್ 1217 1217. ಎಸ್, ಈ ವ್ಯಕ್ತಿ ಯಾರೆಂಬುದನ್ನು ನೋಡೋಣ. 1217 ತೃತೀಯ ಸರ್ಪ್ರೈಸ್ ಬಹುಮಾನದ ಲಕ್ಕಿ ಫಾತಿಮಾ ಜನ್ಸಿನ, ಇವರು ತೃತೀಯ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್. ಎಸ್, ಚತುರ್ಥ ಲಕ್ಕಿ ವಿನ್ನರ್ ಯಾರೆಂಬುದನ್ನು ನೋಡೋಣ. ಎಸ್, ಯಾರಾದ್ರೂ ಒಬ್ರು ಬನ್ನಿ ಸಭೆಯಲ್ಲಿದ್ದವರು. ಚತುರ್ಥ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್ ಯಾರೆಂಬುದನ್ನು ನೋಡುವಂತ ಸಮಯ. ತಮ್ಮ ಕೈಗಳನ್ನು ತೋರಿಸಿ. ಎಸ್, ಒಂದು ಕಾಯಿನ್ ಅನ್ನು ತೆಗೀರಿ. ಎಸ್, ಅದ್ಭುತವಾದಂತ ನಂಬರ್ 165. ಎಸ್, 165 ಚತುರ್ಥ ಸರ್ಪ್ರೈಸ್ ಲಕ್ಕಿ ವಿನ್ನರ್ ನಿರಂಜನ್ ಮಾವಿನಕಟ್ಟೆ, ಇವರು ಚತುರ್ಥ ಸರ್ಪ್ರೈಸ್ ಬಹುಮಾನದ ವಿಜೇತರು. ಎಸ್, ಪಂಚಮ ಸರ್ಪ್ರೈಸ್ ಬಹುಮಾನದ ವಿಜೇತರು ಯಾರೊಂದು ನೋಡೋಣ. ಎಸ್, ಸಭೆ ಇತ್ತನಕ್ಲು ಬಲಿ ಅವಕಾಶ ಸ್ಟೇಜಿಗೆ ಬರ್ತಿರ ತಿಕ್ಕುಣ್ಣೆ ಕಮ್ಮಿ ತಿಕ್ಕನಾಂಚಿನ ಅವಕಾಶನೇ ನಮ್ಮ ಬುಡಿಯರ ಬಲ್ಲಿ. ಎಸ್, ಬಲೆ 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 ಬಲೆ. ಎಸ್, ಆಸ್ಟ್ ಹೌದ ಮಾಲಕ್ಕಿರಿ ಎಮೇರಿ ಸರ್ ಒಂಜಿ ಕಾಯಿನ್ ದೆಪ್ಪಲೆ ಇಂಚ್ ಬಲೆ ಏನ ಕೈನ್ ಸಭೆಗೆ ತೊಯ್ಪಾದು ಒಂಜಿ ಕಾಯಿನ್. ಎಸ್ ಎಸ್
ಎಸ್, ಮಸೀದಿಯಲ್ಲಿ ಹಜಾದಾದ ಕಾರಣ ಒಂದೆರಡು ನಿಮಿಷಗಳ ಕಾಲ ವಿಶ್ರಮಿಸಿದ್ದೆವು. ಎಸ್, ಪಂಚಮ ಬಹುಮಾನ 3878 ಸಲೀಂ ದೇರಳಕಟ್ಟೆ. ಎಸ್, ಸಲೀಂ ದೇರಳಕಟ್ಟೆ ಅವರು ಪಂಚಮ ಸರ್ಪ್ರೈಸ್ ಬಹುಮಾನದ ವಿಜೇತರು. ಎಸ್, 6ನೇ ಸರ್ಪ್ರೈಸ್ ಬಹುಮಾನದ ವಿಜೇತರು ಯಾರೆಂಬುದನ್ನು ನೋಡುವಂತಹ ಸಮಯ. ದಯಮಾಡಿ ಬನ್ನಿ. ಎಸ್, 6ನೇ ಸರ್ಪ್ರೈಸ್ ಬಹುಮಾನ. 6ನೇ ಸರ್ಪ್ರೈಸ್ ಬಹುಮಾನ. ಎಸ್, ತಮ್ಮ ಕೈಗಳನ್ನು ತೋರಿಸಿ. ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಎಸ್, ಒಂದು ಕಾಯಿನ್ ತೆಗೀರಿ. ಎಸ್, ಸರಿಯಾದ ರೀತಿಯಲ್ಲಿ ಮಿಕ್ಸ್ ಕೂಡ ಮಾಡ್ತಾ ಇದ್ದಾರೆ ಇವರು. ಎಸ್, ಸರ್ಪ್ರೈಸ್ ಬಹುಮಾನದ ವಿಜೇತರು 3952. 3952. 3952. ಎಸ್, ಧನ್ಯವಾದಗಳು. ಸಾಜಿಯಾ ಮುರುಗೋಳಿ ಅವರು. ಕಂಗ್ರ್ಯಾಚುಲೇಷನ್ ಸಾಜಿಯಾ ಮುರುಗೋಳಿ ಅವರು. ಎಸ್, 7ನೇ ಸರ್ಪ್ರೈಸ್ ಬಹುಮಾನದ ವಿನ್ನರ್ ಯಾರೆಂಬುದನ್ನು ನೋಡುವಂತ ಸಮಯ. ನಿಜ, ಅವರು ಮಿಕ್ಸ್ ಮಾಡೋದು ತುಂಬಾನೇ ಖುಷಿಯಾಗಿದೆ. ಮೋಸ್ಟ್ಲಿ ಅವರು ಯಾವ ಕೆಲಸ ಮಾಡ್ತಾ ಇದ್ದಾರೆ ಗೊತ್ತಾ? ಮೋಸ್ಟ್ಲಿ ಮಿಕ್ಸಿಂಗ್ ಕೆಲಸ ಅದೇ. ಎಸ್, ಥ್ಯಾಂಕ್ ಯು. ಅಂಚ ಮಿಕ್ಸ್ ಮಾಡ್ಬಿಡ್ದು ಅಯ್ಯಪಂಡ ಆ ಒಂದು ವ್ಯಕ್ತಿ ಓಲ್ ನಾಡು ನಮ್ಮ. ಎಸ್, 7ನೇ ಸರ್ಪ್ರೈಸ್ ಬಹುಮಾನದ ವಿನ್ನರ್ ಯಾರೆಂಬುದನ್ನು ನೋಡುವಂತ ಸಮಯ. ತೋರಿಸಿ. ಎಸ್, 7ನೇ ಸರ್ಪ್ರೈಸ್ ವಿನ್ನರ್ 1456. 1456. 1456. ಅನ್ಸರ್ ಮೋನು ಕೊಯ್ಲಾ ಇವರಿಗೂ 7ನೇ ಸರ್ಪ್ರೈಸ್ ವಿನ್ನರ್. ಎಸ್, 8ನೇ ಸರ್ಪ್ರೈಸ್ ವಿನ್ನರ್ ಯಾರೆಂಬುದನ್ನು ನೋಡುವಂತ ಸಮಯ. ಸಭೆಯಲ್ಲಿರುವವರು ಬನ್ನಿ. ವೇದಿಕೆಯ ಮೇಲೆ ಪ್ರತಿಯೊಬ್ಬರು ಕೂಡ ಬರಬೇಕು. ಸಿಕ್ಕ ಅವಕಾಶವನ್ನು ಯಾವತ್ತು ನಾವು ಬಿಡಬಾರ್ದು. ಎಸ್, ಧನ್ಯವಾದಗಳು ಸರ್. ಬನ್ನಿ, ತಮ್ಮ ಕೈಗಳನ್ನು ಮುಂದುಗಡೆ ತೋರಿಸಿ ಒಂದು ಅದೃಷ್ಟಶಾಲಿಯ ವ್ಯಕ್ತಿಯನ್ನು ಗುರುತಿಸಿ. ಎಸ್, ಇದು ಧನ್ಯವಾದಗಳು. 8ನೇ ಸರ್ಪ್ರೈಸ್ ಲಕ್ಕಿ ವಿನ್ನರ್ 3565. 3565. ಇವರು 3565. 8ನೇ ಫಾತಿಮತ್ತುಲ್ ಫಜಿಲಾ ದೇರ್ಲಕಟ್ಟೆ. ಫಾತಿಮತ್ತುಲ್ ಫಜಿಲಾ ದೇರ್ಲಕಟ್ಟೆ ಇಲ್ಲಿ ಹೋಗಿದೆ. ಎಸ್, ಉಳಿದಿರುವುದಿನ್ನು 2 ಸರ್ಪ್ರೈಸ್ ಬಹುಮಾನಗಳು ಉಳಿದಿವೆ. ಎಸ್, ಬನ್ನಿ. ಮಿತ್ತು ಬನ್ನಿ. ಎಸ್, ಇಲ್ಲಿ ಮಿಡ್ಲಿಗೆ ಬನ್ನಿ. ಎಸ್, ಅದೃಷ್ಟಶಾಲಿ ವ್ಯಕ್ತಿಯನ್ನು ತೆಗೀರಿ. ಎಸ್, ಜಲ್ಲಿಗೆಲ್ಲ ಮಿಕ್ಸ್ ಮಾಡಿದಾಗೆ ಮಾಡಬೇಕು, ಒಳ್ಳೆಯದು. ಎಸ್, 1523. 1523. 1523. 9ನೇ ಸರ್ಪ್ರೈಸ್ ಬಹುಮಾನದ ವಿಜೇತ ಇವರು ಮಹಮ್ಮದ್ ಶಾಹಿದ್ ಕುಪ್ಪಿಟ್ಟಿ ಇವರು 9ನೇ ಸರ್ಪ್ರೈಸ್ ಬಹುಮಾನದ ವಿನ್ನರ್. ಎಸ್, ಉಳಿದಿರುವುದು ಒಂದು ಸರ್ಪ್ರೈಸ್ ಬಹುಮಾನ. ಕೊನೆಯ ಸರ್ಪ್ರೈಸ್ ಬಹುಮಾನ ಯಾರ ಪಾಲಿಗೆ ಸೇರುತ್ತೆ ನೋಡ. ಎಸ್, ಬನ್ನಿ ಸರ್, ಬನ್ನಿ. ಎಸ್, ಕೊನೆಯ ಸರ್ಪ್ರೈಸ್ ಬಹುಮಾನ. ಸರ್, ಇಲ್ಲಿ ಬನ್ನಿ, ನಿಮ್ಮ ಕೈಗಳನ್ನು ತೋರಿಸಿ. ಎಸ್, ಕೊನೆಯ ಸರ್ಪ್ರೈಸ್ ಬಹುಮಾನದ ವಿಜೇತ ಕೊಡಿ. ಎಸ್, 4036. 4036 ಕೊನೆಯ ಸರ್ಪ್ರೈಸ್ ಬಹುಮಾನದ ವಿಜೇತ. 4036. 4036. ಎಸ್, ರಮೇಶ್ ಬಂಟ್ಕಲ್ ಇವರು ಕೊನೆಯ ಸರ್ಪ್ರೈಸ್ ಲಕ್ಕಿ ಬಹುಮಾನದ ವಿನ್ನರ್. ಕಂಗ್ರ್ಯಾಚುಲೇಷನ್. ಎಲ್ಲ 10 ಜನ ಸರ್ಪ್ರೈಸ್ ಬಹುಮಾನದ ವಿಜೇತರಿಗೂ ಕೂಡ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ, ಮುಂದೆ ನಾವೆಲ್ಲ ಕಾಯ್ತಾ ಇರುವಂತ ಅದ್ಭುತವಾದಂತಹ 3 ಜನರಿಗೆ ತಲಾ 50,000 ಬಹುಮಾನದ ಹಣವನ್ನು ಸಿಗುವಂತ ಯೋಜನೆ. ಎಸ್, ಒಂದು ನಿಮಿಷ ನೋಡಿ, ಇದು 10 ಕಾಯಿನ್ಗಳು ಕೂಡ ಇಲ್ಲಿವೆ. ಈ 10 ಕಾಯಿನ್ಗಳು ಕೂಡ ಬಂಪರ್ ಬಹುಮಾನಕ್ಕೆ ಅರ್ಹತೆಯನ್ನು ಪಡೆದಿರುವಂತಹ ಕಾಯಿನ್ಗಳು ಅಂತ ಹೇಳಲಿಕ್ಕೆ ತುಂಬಾನೇ ಇಷ್ಟಪಡ್ತಾ ಇದ್ದೇನೆ. ಒಂದ್ಸಲ ತೋರಿಸಿ, ಕ್ಯಾಮರಾಕ್ಕೆ ಒಂದ್ಸಲ ತೋರಿಸಿ, ಎಲ್ಲ ನಂಬರನ್ನು ಕೂಡ ಒಂದ್ಸಲ ಝೂಮ್ ಮಾಡಿ. ಇದು 10 ಜನ ಸರ್ಪ್ರೈಸ್ ವಿನ್ನರ್ಸ್.
ಓಕೆ ಓಕೆ. ಇನ್ನು ಫೆಬ್ರವರಿ 5 ತಾರೀಕಿನ ನಂತರ ಯಾರೆಲ್ಲ ಪೇಮೆಂಟ್ ಮಾಡಿದ್ದಾರೆ ಅಂಥವರ ನಂಬರ್ಗಳು ಕೂಡ ಇಲ್ಲಿದೆ. ಮತ್ತೊಂದು ಸಲ ಬೇಕಾದ್ರೆ ನೋಡಿ. ಈ ಕಾಯಿನ್ಗಳನ್ನು ಕೂಡ ಈ ಒಂದು ಅದೃಷ್ಟಶಾಲಿ ಚಕ್ರದೊಳಗಡೆ ಹಾಕಿ ಸಂಘಟಕರೇ ಆ ಕಾಯಿನ್ಗಳು ಕೂಡ ಮತ್ತೆ ಈ ಒಂದು ಅದೃಷ್ಟಶಾಲಿ ಚಕ್ರದೊಳಗಡೆ ಬೀಳಿ. ಸರ್ವ ಕಾಯಿನ್ಗಳು ಕೂಡ ಬೀಳಬೇಕು. ಎಸ್, ಎಲ್ಲ ಕಾಯಿನ್ಗಳು ಕೂಡ ಈ ಒಂದು ಅದೃಷ್ಟಶಾಲಿ ಚಕ್ರದೊಳಗಡೆ ಬೀಳ್ತಾ ಇದೆ. ನಿಧಾನವಾಗಿ ನಿಧಾನವಾಗಿ. ಓಕೆ, ಎಸ್, ಓಕೆ. ಇವಾಗ ಎಲ್ಲ ಕಾಯಿನ್ಗಳು ಕೂಡ ಈ ಒಂದು ಅದೃಷ್ಟಶಾಲಿ ಚಕ್ರದೊಳಗಡೆ ಬೀಳ್ತಾ ಇದೆ. ಯಾರೆಲ್ಲ ಉಬಾರ್ ಲಕ್ಕಿ ಸ್ಕೀಮ್ ತಂಡಕ್ಕೆ ಫೆಬ್ರವರಿ ತಿಂಗಳಲ್ಲಿ ಹಣವನ್ನು ಪಾವತಿಸಿದ್ದಾರೆ ಅಂತ ಎಲ್ಲ ಸದಸ್ಯರುಗಳ ಇವತ್ತಿನವರೆಗೆ ಯಾರೆಲ್ಲ ಪೇಮೆಂಟ್ಗಳು ಬಂದಿದೆ ಎಲ್ಲರ ಕಾಯಿನ್ಗಳು ಕೂಡ ಬೀಳ್ತಾ ಇದೆ. 5 ತಾರೀಕಿನ ಮುಂಚೆ ಯಾರೆಲ್ಲ ಪೇಮೆಂಟ್ ಮಾಡಿದ್ದಾರೆ, 5 ತಾರೀಕಿನ ನಂತರ ಯಾರೆಲ್ಲ ಪೇಮೆಂಟ್ ಮಾಡಿದ್ದಾರೆ, ಇವಾಗ 10 ಸರ್ಪ್ರೈಸ್ ಬಹುಮಾನವನ್ನು ಪಡೆದಂಥ ಕಾಯಿನ್ಗಳು ಕೂಡ ಈ ಒಂದು ಅದೃಷ್ಟಶಾಲಿ ಚಕ್ರದ ಒಳಗಡೆ ಬಿದ್ದಿದೆ. ಇವಾಗ ನಮ್ಮ ಸಮಯ ಉಬಾರ್ ಲಕ್ಕಿ ಸ್ಕೀಮ್ನ ಚತುರ್ಥ ಹಂತದ ತಲಾ 50,000 ತಲಾ 50,000 3 ಜನರಿಗೆ ಸಿಗ್ತಾ ಇದೆ. ಅಂತಹ ಅದೃಷ್ಟಶಾಲಿ ವ್ಯಕ್ತಿಗಳು ಯಾರೆಂಬುದನ್ನು ನೋಡುವಂತ ಸುಸಂದರ್ಭ. ಎಸ್, ಸಾಕು, ಸರಿಯಾದ ರೀತಿಯಲ್ಲಿ ಮಿಕ್ಸ್ ಆಗಿದೆ. ತಮಗೆ ಧನ್ಯವಾದಗಳು ಮಿಕ್ಸ್ ಮಾಡಿದ್ದಕ್ಕೆ. ಎಸ್, ಎಸ್, ಸರ್ವ ಸದಸ್ಯರಲ್ಲೊಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸಂಘಟಕರ ಅನುಮತಿಯ ಮೇರೆಗೆ ಪ್ರತಿಯೋರ್ವ ಉಬಾರ್ ಲಕ್ಕಿ ಸ್ಕೀಮ್ನ ಸದಸ್ಯರು ಕೂಡ ಆದಷ್ಟು 5 ತಾರೀಕಿನ ಮುಂಚೆ ತಮ್ಮ ಪೇಮೆಂಟ್ಗಳನ್ನು ಮಾಡಿ, ಒಂದು ವೇಳೆ 5 ತಾರೀಕಿನ ಮುಂಚೆ ತಾವುಗಳು ಪೇಮೆಂಟ್ ಮಾಡಿದಲ್ಲಿ ತಮಗೂ ಒಂದು ಅದ್ಭುತವಾದಂಥ ಲಕ್ಕಿ ಸರ್ಪ್ರೈಸ್ ವಿನ್ನರ್ ಅನ್ನು ಆಗುವಂಥ ಚಾನ್ಸಸ್ ಕೂಡ ಇದೆ. ಇನ್ನೊಂದು ಯಾವುದಂತ ಹೇಳಿದ್ರೆ, ಆದಷ್ಟು 5 ತಾರೀಕಿಗೆ ಪೇಮೆಂಟ್ ಮಾಡಲಿಕ್ಕೆ ಆಗದೇ ಇದ್ರೂ ಕೂಡ 9 ತಾರೀಕು ತಮಗೆ ಕೊನೆಯ ದಿನ ಅಂತ ಹೇಳಲಿಕ್ಕೆ ಮತ್ತೊಮ್ಮೆ ನಾವು ಹೇಳ್ತಾ ಇದ್ದೇವೆ. 9 ತಾರೀಕು ಕೊನೆಯ ದಿನ. 9 ತಾರೀಕು 12 ಗಂಟೆಯ ಮುಂಚೆ ಸರ್ವರ ಪೇಮೆಂಟ್ಗಳು ಕೂಡ ಉಬಾರ್ ಲಕ್ಕಿ ಸ್ಕೀಮ್ನ ಯಾರೆಲ್ಲ ಜವಾಬ್ದಾರಿಯುತ ಆ ಪಾಲುದಾರ ಪರ್ಸನ್ಸ್ ಇದ್ದಾರೆ ಅವರ ನಂಬರ್ಗೆ ಹಾಕಿ, ಮತ್ತೆ ತಾವುಗಳು ಯಾವ ನಂಬರ್ಗೆ ಗೂಗಲ್ ಪೇ ಮಾಡಿದ್ದೀರಿ ಅದೇ ನಂಬರನ್ನು ಗ್ರೂಪ್ಗೆ ಸ್ಕ್ರೀನ್ಶಾಟ್ ಹಾಕಿ ಬೇಕಿದ್ರೆ ಮತ್ತೊಂದು ಸಲ ಕನ್ಫರ್ಮೇಷನ್ ಮಾಡಿಸಿಕೊಳ್ಳಿ. ಮತ್ತೆ ಮುಂದಿನ ತಿಂಗಳು ಮಾರ್ಚ್ ತಿಂಗಳಲ್ಲಿ, ಜನವರಿ ಫೆಬ್ರವರಿ ಇದು ಮಾರ್ಚ್ ತಿಂಗಳಲ್ಲಿ ರಂಜಾನ್ ಹಬ್ಬ ಬರುವ ಕಾರಣ ಒಂದು ವೇಳೆ 10 ತಾರೀಕಿಗೆ ರಂಜಾನ್ ಹಬ್ಬ ಬಂದಿದ್ರೆ ನಾವು 10 ತಾರೀಕು 4 ಗಂಟೆಗೆ ಲಕ್ಕಿ ಸ್ಕೀಮ್ನ ಬಂಪರ್ ಬಹುಮಾನದ ಒಂದು ಸ್ಕೀಮ್ ಪ್ರೊಸೆಸ್ ಮಾಡಲಿಕ್ಕೆ ರೆಡಿ ಇದ್ದೇವೆ ಅಂತ ತಮ್ಮಲ್ಲಿ ಮತ್ತೊಮ್ಮೆ ಹೇಳ್ತೇವೆ. ಒಂದು ವೇಳೆ 10 ತಾರೀಕಿಗೆ ರಂಜಾನ್ ಹಬ್ಬ ಆದರೆ ಸಂಜೆಯವರೆಗೆ ಕಾಯಲಿಕ್ಕೆಲ್ಲ 4 ತಾರೀಕಿಗೆ. ಅದಕ್ಕಾಗಿ ಆದಷ್ಟು 9 ತಾರೀಕಿನ ಮುಂಚೆ ಪ್ರತಿಯೊಬ್ಬರ ಪೇಮೆಂಟ್ ಕೂಡ ಲಕ್ಕಿ ಸ್ಕೀಮ್ನ ಆ ಒಂದು ತಂಡಕ್ಕೆ ಬರಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ಕೇಳಿಕೊಳ್ತಾ ಇದ್ದೇನೆ. ಎಸ್, ಓಕೆ. ಇವಾಗ ನಾವೆಲ್ಲ ಕಾಯ್ತಾ ಇರುವಂತಹ ವೀಕ್ಷಕರು ಕೂಡ ಕಾಯ್ತಾ ಇದ್ದಾರೆ, ಲೈವಲ್ಲಿ ನೋಡ್ತಾ ಇರೋರು ಕೂಡ ಕಾಯ್ತಾ ಇದ್ದಾರೆ, ಕೆಲವಷ್ಟು ಜನ ಇಲ್ಲಿ ಸೇರಿದ್ದೀರಿ. ತಮ್ಮೆಲ್ಲರ ಕಾಯುವ ಒಂದು ಸಂದರ್ಭಕ್ಕೆ ಇನ್ನೇನು ಕ್ಷಣಗಣನೆ ಮುಟ್ಟಿದೆ, ಆ ಒಂದು ಸಂದರ್ಭಕ್ಕೆ ನಾವು ಮುಟ್ಟಿದ್ದೇವೆ. ತಲಾ 50,000 3 ಜನರಿಗೆ ಉಬಾರ್ ಲಕ್ಕಿ ಸ್ಕೀಮ್ನ ವತಿಯಿಂದ. ಎಸ್, ಪ್ರಥಮ 50,000 ಬಹುಮಾನವನ್ನು ಪಡೆಯುವಂತಹ ಪ್ರಥಮ ಲಕ್ಕಿ ವಿನ್ನರ್ ಯಾರೆಂಬುದನ್ನು ನೋಡುವಂತಹ ಒಂದು ಸಮಯ. ಎಸ್, ಇರು ಮಿಕ್ಸ್ ಮನ್ಪ್ಲೇನ ನಾನೂರ ಮಿಕ್ಸ್ ನೋಡು 50,000 ಒಲ್ಪಲ್ಲ ತೋಡುತ್ತೆ. ಎಸ್ ಎಸ್, ಥ್ಯಾಂಕ್ ಯು. ಎಸ್, ಯಾರಾದರೂ ಒಬ್ರು ಸೇರಿರುವಲ್ಲಿ ಒಬ್ರು ಬಂದು ಇವಾಗ 50,000 ಹಣವನ್ನು ಪಡೆಯುವಂತ ಉಬಾರ್ ಲಕ್ಕಿ ಸ್ಕೀಮ್ನ ಲಕ್ಕಿ ವಿನ್ನರ್ ಯಾರೆಂಬುದನ್ನು ನೋಡುವಂತ ಸಮಯ. ಎಸ್, ಕೈ ಸರಿಯಾಗಿ ನೋಡಿಕೊಳ್ಳೆ. ಎಸ್, ನಿಧಾನವಾಗಿ ತೆಗೀರಿ. 50,000 ಒಡೆಯನನ್ನು ನನ್ನ ಕೈಗೆ ನೀಡಿ. ಎಸ್ ಎಸ್ ಎಸ್, ಉಬಾರ್ ಲಕ್ಕಿ ಸ್ಕೀಮ್ನ 50,000ವನ್ನು ಪಡೆಯುವಂತ ಪ್ರಥಮ ಲಕ್ಕಿ ವಿನ್ನರ್ 4,036 4,036 ಉಬಾರ್ ಲಕ್ಕಿ ಸ್ಕೀಮ್ನ ಚತುರ್ಥ ಬಾರಿಯ 50,000 ಹಣವನ್ನು ಪಡೆಯುವಂತ ವ್ಯಕ್ತಿ
ಮತ್ತೊಮ್ಮೆ 4036. ಎಸ್, ರಮೇಶ್ ಬಿ ಬಂಟ್ಕಲ್. ಎಸ್, ರಮೇಶ್ ಬಿ ಬಂಟ್ಕಲ್. ನೋಡಿ, ವಿಶೇಷವಾಗಿದೆ ಈ ಒಂದು ಸರ್ಪ್ರೈಸ್. ಯಾಕಂತ ಹೇಳಿದ್ರೆ ಈ ಬಹುಮಾನ ವಿಶೇಷ. ಅವರು 10 ಸರ್ಪ್ರೈಸ್ ಬಹುಮಾನದ ವಿನ್ನರ್ ಕೂಡ ಹೌದು, ರಮೇಶ್ ಬಂಟ್ಕಲ್. ನೋಡಿ, 50,000 ವಿನ್ನರ್ ಕೂಡ ರಮೇಶ್ ಅವರೇ. ಎಸ್, ತುಂಬಾನೇ ಖುಷಿ ಆಗ್ಬಹುದು. ಒಂದು ಸಲ ರಮೇಶ್ ಅವರ ಹತ್ರ ಮಾತಾಡುವ. ಸಂಘಟಕರ ಎಲ್ಲಿದ್ದೀರಿ? ರಮೇಶ್ನ ಪಾಲಿಗೆ ಅದೃಷ್ಟ ದೇವತೆ ಇವತ್ತು ಅವರ ಜೊತೆನೇ ಇದ್ದಾಳೆ. 50,000 ಕೂಡ ರಮೇಶ್ ಅವರ ಪಾಲಿಗೆ ಬಂದಿದೆ. 10 ಜನ ಸರ್ಪ್ರೈಸ್ ವಿನ್ನರ್ನ ಅದರಲ್ಲೂ ಕೂಡ ಒಂದು ಬಹುಮಾನ ರಮೇಶ್ ಅವರ ಪಾಲಿಗಿದೆ. ರಮೇಶ್ ಬಂಟ್ಕಲ್, ಅದ್ಭುತವಾಗಿದೆ. ನೋಡಿ, ಅದೃಷ್ಟ ಎಂಬುದು ನನ್ನ ಪಾಲಿಗೂ ಬರಬಹುದು, ನಿಮ್ಮ ಪಾಲಿಗೂ ಬರಬಹುದು, ಎಲ್ಲರ ಪಾಲಿಗೂ ಬರಬಹುದು. ಆದರೆ ಅದೃಷ್ಟ ದೇವತೆ ಇವತ್ತಿರುವುದು ರಮೇಶ್ ಅವರ ಪಾಲಿಗೆ ಅಂತ ಹೇಳ್ಬೋದು. 4036. ನೋಡಿ, ಪೇಮೆಂಟ್ ಮಾಡುವವರಲ್ಲಿ ಮತ್ತೊಮ್ಮೆ ನೆನಪಿಸ್ತಾ ಇದ್ದೇನೆ, ತಾವುಗಳು 5 ತಾರೀಕಿನ ಮುಂಚೆ ಪೇಮೆಂಟ್ ಮಾಡಿದರೆ ಸರ್ಪ್ರೈಸ್ ಬಹುಮಾನವೂ ರಮೇಶ್ ಅವರಿಗೆ ಬಂತು. ಇವಾಗ ಇಲ್ಲಿ ಬಂಪರ್ ಬಹುಮಾನವೂ ರಮೇಶ್ ಅವರ ಕೈಗೆ ಬಂತು. ಎಸ್, ಅವರಿಗೆ ಕಾಲ್ ಕನೆಕ್ಟ್ ಮಾಡಲಿಕ್ಕೆ ಆದರೆ ಕನೆಕ್ಟ್ ಮಾಡಿ, ಇಲ್ಲಾಂದರೆ ಮುಂದುವರಿಸುವ. ಎಸ್, 4036 ರಮೇಶ್ ಅವರ 50,000 ಒಡೆಯ ಇವರು ಅಂತ ಹೇಳೋಕೆ ತುಂಬಾನೇ ಖುಷಿ ಆಗ್ತಾ ಇದೆ. ಎಸ್ ವೀಕ್ಷಕರೇ, ಆದಷ್ಟು ಬೇಗ ತಾವುಗಳು ಕೂಡ ತಮ್ಮ ಪೇಮೆಂಟ್ ಹೌದು. ಎಸ್, ರಮೇಶ್ ಅವರಿಗೆ ಕಾಲ್ ಕನೆಕ್ಟ್ ಮಾಡ್ತಾ ಇದ್ದಾರೆ. ಹೌದು. ಎಸ್ ಎಸ್, ದ್ವಿತೀಯ ಒಡೆಯ ಯಾರೆಂಬುದನ್ನು ನೋಡ. ಎಸ್, ಓಕೆ, ಅದ್ಭುತವಾದಂಥ ಮಿಕ್ಸಿಂಗ್ ಸಿಕ್ಕಿದ್ರು ರಮೇಶ್ ಅವರು. ಅವ್ರು ಮಾತ್ರ ಹೌದಾ? ತಮಗೆ ಹಣದ ಅವಶ್ಯಕತೆ ಇದೆಯಾ ಇವಾಗ? ಕಷ್ಟಪಡ್ತಾ ಇದ್ದೀರಾ? ಹೌದಾ? ಹಣದ ಅವಶ್ಯಕತೆ ನಮಗೆ ಇದೆ. ಒಂದು ವೇಳೆ ಹಣ ಬಂದ್ರೆ ತಮಗೆ ಓಕೆ, ಚಿಕ್ಕ ಮನೆ ಇದೆ, ಖುಷಿ ಆಗ್ಬೋದು. ತುಂಬಾ ಕಷ್ಟದಲ್ಲಿದ್ದೀರಾ ಸರ್. ಸರ್, ತಮಗೆ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ತಾವು ಉಬರ್ ಲಕ್ಕಿ ಸ್ಕೀಮಿಗೆ ಸೇರಿದ್ದೀರಾ? ಲೈವ್ ನೋಡ್ತಾ ಇದ್ದೀರಾ? ನೋಡ್ತಾ ಇಲ್ಲ. ತಾವು 5 ತಾರೀಕಿಗೆ ಮುಂಚೆ ಉಬರ್ ಲಕ್ಕಿ ಸ್ಕೀಮಿಗೆ ಪೇಮೆಂಟ್ ಅನ್ನು ಮಾಡಿದ್ದೀರಿ. ಕಂಗ್ರಾಚುಲೇಷನ್, ಹೌದಲ್ವಾ? ಓಕೆ, ತಮಗೆ 5 ತಾರೀಕಿನ ಮುಂಚೆ ಪೇಮೆಂಟ್ ಮಾಡಿದ ಕಾರಣ ತಮಗೆ ಸರ್ಪ್ರೈಸ್ ಬಹುಮಾನದಲ್ಲೂ ಕೂಡ ಒಂದು ಬಂಗಾರದ ಉಂಗುರ ಸಿಕ್ಕಿದೆ. ಖುಷಿ ಆಗ್ತಾ ಇದೆಯಾ? ಥ್ಯಾಂಕ್ ಯು. ಅಷ್ಟು ಮಾತ್ರ ಅಲ್ಲ ಸರ್, ತಮ್ಮ ಪಾಲಲ್ಲಿ ಅದೃಷ್ಟ ಲಕ್ಷ್ಮಿ ತಮ್ಮ ಜೊತೆಯಲ್ಲೇ ಇದ್ದಾಳೆ ಅಂತ ಪ್ರೂವ್ ಮಾಡ್ಲಿಕ್ಕೆ ತಾವು 50,000 ವಿನ್ನರ್ ಸರ್. ಖುಷಿ ಆಗ್ತಾ ಇದೆಯಾ? ಖುಷಿ ಆಗ್ತಿದೆ. ಓಕೆ, ಕಂಗ್ರಾಚುಲೇಷನ್. ತಾವು ಬಂಪರ್ ಬಹುಮಾನದ 50,000 ವಿನ್ನರ್ ಹಾಗೂ ಬಂಗಾರದ ಉಂಗುರದ ಕೂಡ ವಿನ್ನರ್ ಅಂತ ಹೇಳಲಿಕ್ಕೆ ತುಂಬಾನೇ ಖುಷಿ ಆಗ್ತಿದೆ. ಓಕೆ, ಏನ್ ಹೇಳ್ತೀರಿ ಸರ್ ವಿನ್ ಅದಕ್ಕೆ? ನಮಗೆಲ್ಲ ಸರ್ ಉಬರ್ ಲಕ್ಕಿ ಸ್ಕೀಮ್ನ ತಂಡಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ ಧನ್ಯವಾದಗಳು ಸರ್, ಧನ್ಯವಾದಗಳು. ನಾಳೆ ಉಪ್ಪಿನಂಗಡಿಯ ಲಕ್ಕಿ ಸ್ಕೀಮ್ ಆಫೀಸ್ಗೆ ಬನ್ನಿ, ತಮ್ಮ ಬಹುಮಾನದ ಮೊತ್ತ 50,000 ಹಾಗೂ ಬಂಗಾರದ ಉಂಗುರವನ್ನು ಪಡೆದುಕೊಳ್ಳಿ. ಓಕೆ, ಧನ್ಯವಾದಗಳು. ನೋಡಿ, ಓಕೆ, ಒಬ್ಬ ವ್ಯಕ್ತಿಗೆ ಹಣ ಅಂತ ಹೇಳಿದ್ರೆ ತುಂಬಾನೇ ಪ್ರಾಮುಖ್ಯವಾಗಿರಬಹುದು. ಹಣದ ಅವಶ್ಯಕತೆ ಎಲ್ರಿಗೂ ಇರುತ್ತು, ನಿಮಗೂ ನಮಗೂ ಎಲ್ರಿಗೂ. ಎಸ್, ಎರಡನೇ 50,000 ಒಡೆಯ ಯಾರೆಂಬುದನ್ನು ನೋಡುವಂತ ಸಮಯ. ಎಸ್, ಮಿಕ್ಸ್ ಮಾಡಿ ಬನ್ನಿ. 50,000 ಪಡೆಯುವಂತ ಎರಡನೇ ವ್ಯಕ್ತಿ ಯಾರೆಂಬುದನ್ನು ನೋಡೋಣ. ಎಸ್, ಸರಿಯಾದ ರೀತಿಯಲ್ಲಿ ಮಿಕ್ಸ್ ಆಗಿದೆ. ತಲಾ 50,000 ಸ್ಕೀಮ್ ನೀಡುತ್ತೆ. ಎರಡನೇ ನಡುಗಿ ಬನ್ನಿ.
ಎರಡನೇ 50,000 ಪಡೆಯುವಂತ ಆ ಲಕ್ಕಿ ಪರ್ಸನ್ ಯಾರೆಂಬುದನ್ನು ನೋಡುವಂತ ಸಮಯ. ಎಸ್ ನಂಬರ್ ಇದು 5,405 405. ಇವರು 1,000 ಬಹುಮಾನದ ಎರಡನೇ ಲಕ್ಕಿ ವಿನ್ನರ್. ಉಪ್ಪಿನಂಗಡಿಯ ಪರಿಸರಕ್ಕೆ ಗಣೇಶ್ ಉಪ್ಪಿನಂಗಡಿಯವರು ಎರಡನೇ 50,000 ಪಡೆದಂತ ವ್ಯಕ್ತಿ. ಗಣೇಶ್ ಉಪ್ಪಿನಂಗಡಿ 405 ಗಣೇಶ್ ಉಪ್ಪಿನಂಗಡಿ ಅವರಿಗೆ 50,000 ಹಣದ ಬಂದಿದೆ. ಎಸ್ ರಮೇಶ್ ಉಪ್ಪಿನಂಗಡಿಯವರು ತುಂಬಾನೇ ಖುಷಿ. ಒಂದು ವೇಳೆ ಮನೆ ಫ್ರೀ ಇದ್ರೆ ಇಲ್ಲೇ ಬರ್ಬೋದು. ಈಗ ಹೆಂಗೆ 50,000 ಇತ್ತೇನೆ ಬೋಡ ಅಂತ ಎಷ್ಟು ಕನೆಕ್ಟ್ ಮಾಡ್ತಾ ಇದ್ದಾರೆ ಕಾಲ್. ಎಸ್ ಗಣೇಶ್ ಅವ್ರ ಹತ್ರ ನಮಸ್ತೆ. ಗಣೇಶ್ ಅವ್ರು ಮಾತಾಡೋದಾ? ಉಬರ್ ಲಕ್ಕಿ ಸ್ಕೀಮ್ಗೆ ತಾವು ಸೇರಿದ್ದೀರಾ ಸರ್? ತಮಗೆ ಇದೆಯಾ? ತಾವು 50,000 ವಿನ್ನರ್. ಖುಷಿ ಆಗ್ತಾ ಉಂಟಾ? ತಾವೆಲ್ಲಿದ್ದೀರಿ ಈಗ? ಬಸ್ ತೊಳೆಯುವವರು. ಹೋಗಿ ಗಣೇಶ್ ಅವರು ಬಸ್ ತೊಳಿತಾ ಇದ್ದೀರಾ ಇವಾಗ? ಗಣೇಶರ ಇರು ಸೀದಾ ತಿರುಮಲ ಹೋಂಡದ ಕೈತಲ್ಲಿ ಇವು ಉಬರ್ ಲಕ್ಕಿ ಸ್ಕೀಮ್ದ ಆಫೀಸ್ ಉಂಟು. ಇತ್ತಲೇ ಬಲೆ ಈಗ 50,000 ಅಮೌಂಟ್ ಇನ್ನು ತಿಕ್ಕದುಂಡೆ ಲೈವ್ ಉಂಟಲ್ಲ. ಲೈವ್ ಡೇ ಕೊರ್ಕ ಬಸ್ ಬುಕ್ ದೇಕೀಗ 10 ಗಂಟೆದ ಬುಕ್ ದೇಕೀಗ ಬಸ್ ಇತ್ತು ಎವಲಿ ಇರು. ಎಸ್ ಬಲೆ ಕಂಗ್ರಾಚುಲೇಷನ್ ಗಣೇಶನ್ನ. ಓಕೆ ತಲೆ ಗಣೇಶನ್ನಗೆ ಮಸ್ತ್ ಖುಷಿಯ ಒಂದುಂಟು. ಆರು ಬೇಲೆ ಮಂತೊಂದುಲ್ಲೇರಿ ಬಸ್ ದೆಕ್ಕೊಂದುಲ್ಲೇರಿ. ಬಸ್ ದೆಕ್ಕಿನ ಬುಡ್ದ ಇಡೆ ಬರುವೇರಿ 50,000 ಲಕ್ಕಿ ವಿನ್ನರ್ ಎಂಕಲ ಗಣೇಶನ್ನೇ. ಎಸ್ ಧನ್ಯವಾದಗಳು ಗಣೇಶನ್ನ. ಎಸ್ ನಾನವರ ಮಿಕ್ಸ್ ಮಲ್ಪ್ಲೆ ಲಾಸ್ಟ್ 3 ಜನಕ್ಕೆ 50,000 3 ಜನರಿಗಿದೆ. ಈಗ ಕೊನೆಯ 50,000 ಪಡೆಯುವಂತ ಆ ಲಕ್ಕಿ ವಿನ್ನರ್ ಯಾರೆಂಬುದನ್ನು ನೋಡೋಣ. ಕಾಕ ಫುಲ್ ಮಿಕ್ಸ್ ಹಾಕೋರು. ಎಸ್ ಹಾಕೋರು. ಎಸ್ ಯಾವ ಎಸ್ ಸರಿಯಾದ ರೀತಿಯಲ್ಲಿ ಮಿಕ್ಸ್ ಮಾಡಿದ್ದಾರೆ. ಸರ್ ತಮ್ಮ ಹೆಸರು? ಮುಸ್ತಾಕ್. ಎಸ್ ಮುಸ್ತಾಕ್ ಅವರು ಸರಿಯಾದ ರೀತಿಯಲ್ಲಿ ಮಿಕ್ಸ್ ಮಾಡಿದ್ದಾರೆ. ತಮ್ಮ ಕೈಗಳನ್ನು ತೋರಿಸಿ ಆ ಕೊನೆ 50,000 ಪಡೆಯುವ ಬಹುಮಾನವನ್ನು ಮಿಕ್ಸ್ ಆನ್ ಪ್ಲೇ. ಎಸ್ ಎಸ್ 50,000 ಒಡೆಯ ಇದೀಗ ನನ್ನ ಕೈಯೊಳಗಡೆ. ಎಸ್ 1,435 50,000 ಬಹುಮಾನದ ಲಕ್ಕಿ ವಿನ್ನರ್ 1,435. ಎಸ್ ಟಿ ಯಾಕೂಬ್ ಕೊಯ್ಲಾ ಇವರು 50,000 ಹಣದ ಮಾಲೀಕರು ಅಂತ ಹೇಳ್ಬೋದು. ಇವತ್ತು ಈಗಿನಿಂದ ಉಬರ್ ಲಕ್ಕಿ ಸ್ಕೀಮ್ನ 3 ಜನರಿಗೆ ತಲಾ 50,000 ಬಹುಮಾನದ ಒಂದು ಸಿಗುವಂತ ಒಂದು ಬಂಪರ್ ಬಹುಮಾನ ಘೋಷಿಸಿತ್ತು. 3ನೇ ಬಹುಮಾನದವರು ಎಸ್ ಅವರಿಗೆ ಯಾಕೂಬ್ ಕೊಯ್ಲಾ ಅವರಿಗೆ ಕಾಲ್ ಮಾಡಿ ಅವರಿಗೆ ಕೂಡ ತುಂಬಾನೇ ಖುಷಿ. ಅವರಿಗೆ ಕೂಡ ಗಣೇಶನಿಗಂತೂ ಫುಲ್ ಖುಷಿಯಾಗಿದೆ. ರಮೇಶ್ ಅಣ್ಣನಿಗೂ ಖುಷಿಯಾಗಿದೆ. ಖುಷಿಯಾಗುತ್ತೆ ನೋಡೋಣ. ಯಾಕೂಬ್ ಅವರಿಗೆ ಇದ್ದಾರೆ. ಎಲ್ಲರ ಕಡೆಯಲ್ಲೂ ಇರ್ತಾಳೆ. ಇವತ್ತು ಯಾಕೂಬ್ ಅವರ ಕಡೆಯಲ್ಲಿದ್ರು, ರಮೇಶ್ ಅವರ ಕಡೆಯಲ್ಲಿದ್ಲು, ಗಣೇಶ್ ಅವರ ಕಡೆಯಲ್ಲಿದ್ರು. ನೋಡೋಣ. ಎಸ್ ಸರ್ ನಮಸ್ತೆ. ತಮ್ಮ ಹೆಸರು? ಯಾಕೂಬ್ ಅವರೇ ನಮಸ್ತೆ, ಹೇಗಿದ್ದೀರಾ ಸರ್? ತಮಗೆ ಹಣದ ಅವಶ್ಯಕತೆ ಇದೆಯಾ? ಅವಶ್ಯಕತೆ ಇದೆಯಾ? ಹಣದ ಅವಶ್ಯಕತೆ ಇದೆಯಾ ತಮಗೆ? ಉಂಟಾ? ಓಕೆ. ತಾವು ಉಬರ್ ಲಕ್ಕಿ ಸ್ಕೀಮ್ಗೆ ಸೇರಿದ್ದೀರಲ್ಲ? ಎಸ್ ಕಂಗ್ರಾಚುಲೇಷನ್. ತಮಗೆ 50,000 ಹಣ ಸಿಗ್ತಾ ಉಂಟು ಇವತ್ತು ಉಬರ್ ಲಕ್ಕಿ ಸ್ಕೀಮ್ ಕಡೆಯಿಂದ. ತಮ್ಮ ಯಾಕೂಬ್ ಹೆಸರಲ್ಲಿ ಖುಷಿ ಆಗ್ತಾ ಉಂಟಾ? ಖುಷಿ ಆಗ್ತಾ ಉಂಟಾ ತಮಗೆ? ಓಕೆ 50,000 ಹಣ ಇವತ್ತು ತಮಗೆ ಸಿಕ್ಕಿದೆ, ತುಂಬಾನೇ ಖುಷಿ ಆಗ್ತಿದೆ. ಉಬರ್ ಲಕ್ಕಿ ಸ್ಕೀಮ್ ತಂಡಕ್ಕೆ ಏನ್ ಹೇಳ್ತೀರಾ? ಅಲ್ಲ ಉಬರ್ ಲಕ್ಕಿ ಸ್ಕೀಮ್ ತಂಡಕ್ಕೆ ಎಂತ ಹೇಳ್ತೀರಾ? ಹೌದಾ? ಓಕೆ ಧನ್ಯವಾದಗಳು ಯಾಕೂಬ್ ಅವರಿಗೆ.
ಓಕೆ 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 ಎಸ್ ಯಾಕೂಬ್ ಅವರು ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ತುಂಬಾನೇ ಖುಷಿ ಆಗ್ತಾ ಉಂಟು.